ತಂಡದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್. ನಮಸ್ಕಾರ ವೀಕ್ಷಕರೇ, ನಾವಿಂದು ಉಡುಪಿ ಜಿಲ್ಲೆಯ ಹೆಜಮಾಡಿ ಕೋಡಿಯ ನಡುಕುದಿರುವಲ್ಲಿದ್ದೇವೆ. ಇಲ್ಲಿ ವಿಶೇಷ ವಿಮಾನವನ್ನು ತಯಾರಿಸಿದ್ದಾರೆ. ಅವರ ಟೀಮ್ನ ಹೆಸರು ವಿಯಾ ದ್ರೋಣಿ ಅಂತ. ಇವರು ಮೊದಲ ಬಾರಿಗೆ ಭಾರತದಲ್ಲಿ ಸಿ ಫ್ಲೈಟನ್ನು ತಯಾರಿಸಿದ್ದಾರೆ. ಬನ್ನಿ ಈ ಫ್ಲೈಟನ್ನು ಹೇಗೆ ತಯಾರಿಸಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಾನು ಈಗಾಗಲೇ ಹೇಳ್ಕೊಂಡು ಬಂದ ಹಾಗೆ ಭಾರತದಲ್ಲೇ ಮೊದಲ ಬಾರಿಗೆ ಸಿ ಪ್ಲೈನನ್ನು ತಯಾರಿಸಿದಂತಹ ಟೀಮ್ ನನ್ನ ಜೊತೆ ಇದೆ ಅಂತ ಹೇಳಿದರೆ, ಯಾವುದೇ ಒಂದು ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ ಟೀಮ್ ಬೇಕಾಗ್ತದೆ. ಆ ಟೀಮ್ ಒಟ್ಟಿಗೆ ಇದ್ರೇ ಒಂದು ಪ್ರಾಜೆಕ್ಟನ್ನು ಮಾಡ್ಬೋದು. ಅದರಲ್ಲೂ ಒಂದು ಲೀಡರ್ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆ ಲೀಡರ್ ಎಲ್ಲದನ್ನು ಮುಂದುವರಿಸ್ತಾ ಹೋಗ್ತಾರೆ. ಸೊ ವಿಶೇಷ ಸಿ ಪ್ಲೇನನ್ನು ತಯಾರಿಸಿದ್ದಾರೆ. ನನ್ನ ಜೊತೆ ಇದ್ದಾರೆ ಪುಷ್ಪರಾಜ್ ಅವರು. ಸೊ ಪುಷ್ಪರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಬಹಳ ಖುಷಿ ಆಯಿತು. ನಾನು ಬರ್ತಾ ಪ್ಲೈನನ್ನು ನೋಡ್ಕೊಂಡು ಬಂದೆ, ಸಿ ಪ್ಲೈನನ್ನು. ಭಾರತದಲ್ಲಿ ಮೊದಲ ಬಾರಿಗೆ ಈ ಪ್ಲೈನನ್ನು ನೀವು ತಯಾರಿಸಿದ್ದೀರಿ. ನಿಮಗೆ ಪ್ರೇರಣೆ ಹೇಗೆ ಬಂತು? ಸಣ್ಣದಿಂದನೂ ನನಗೊಂದು ಏರೋಪ್ಲೇನ್ ಮಾಡಬೇಕಂತ ಒಂದು ಭಾಳ ಆಸಕ್ತಿ. ಸಣ್ಣ ಸಣ್ಣ ವಿಮಾನಗಳನ್ನು ಮಾಡಬೇಕು, ಅದನ್ನು ಹಾರಿಸಬೇಕು ಅನ್ನೋದು ಭಾಳ ಆಸಕ್ತಿ. ಸುಮಾರು ಒಂದು 10 ವರ್ಷದಿಂದ NCCಯಲ್ಲಿ ಏರೋ ಮಾಡಲಿಂಗ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಸುಮಾರು ಒಂದು 2,000 ಚಿಲ್ಲರೆ 3,000 ತನಕ ರಿಮೋಟ್ ಕಂಟ್ರೋಲಿಂದ ಹಾರುವ ವಿಮಾನವನ್ನು ತಯಾರಿಸಿದ್ದೇನೆ ಇವಾಗಲೇ. ಸೊ ನನ್ನ ತಂಡದ ಜೊತೆ ಸೇರಿ ಯಾಕೆ ನಮಗೊಂದು ದೊಡ್ಡದು ಏರೋಪ್ಲೇನ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪ್ರಶ್ನೆ ಬಂತು. ಸೊ ಅದರಿಂದ ನಮ್ಮ ಈ ಸಿ ಪ್ಲೇನ್ ಧೃತಿ ಅನ್ನೋ ಸಿ ಪ್ಲೇನ್ ಹುಟ್ಕೊಳ್ಳಿದೆ. ಅಂದರೆ ಇವಾಗ ಈ ಪ್ಲೇನು ನಿಮಗೆ ಅಂದರೆ ಈಗ ಫ್ಲಡ್ ಬಂದಾಗ, ನೆರೆ ಬಂದಾಗ ತುಂಬ ಜನರನ್ನು ರಕ್ಷಿಸ್ಬೋದು ನಾನು ನೋಡಿದ ಪ್ರಕಾರ. ಸೊ ಅದರ ಬಗ್ಗೆ ಏನು ಹೇಳ್ತೀರಿ ನೀವು? ನೆರೆ ಟೈಮಲ್ಲಿ ಈಗ ಇದು ಪ್ರಥಮವಾಗಿ ನಾವು ಸಿಂಗಲ್ ಸೀಟರ್ ಒಬ್ಬರು ಕೂತ್ಕೊಂಡು ಹಾರನ್ನು ಮಾಡಿದ್ದೇವೆ. ಯಾಕಂದರೆ ಇದು ನಮ್ಮ ದೇಶದಲ್ಲಿ ಪ್ರಥಮ ಆಗಿರೋದ್ರಿಂದ ನಮಗೆ ತೋರ್ಸಕ್ಕಿದೆ, ನಮ್ಮಿಂದ ಸಾಧ್ಯ ಇದೆ ಮಾಡೋಕ್ಕೆ. ನಾವು ಇಂಪೋರ್ಟ್ ಹೊರದೇಶದಿಂದ ತರಬೇಕಂತ ಏನಿಲ್ಲ, ನಮಗೂ ಮಾಡಬಹುದು. ತುಂಬ ಕಲ್ತಿರೋ ಮಕ್ಕಳಿದ್ದಾರೆ, ಇವ್ರಿಗೊಂದು ಅಪರ್ಚುನಿಟಿ ಕೊಡ್ಬೋದು ಅಂತ. ಸೊ ನೆರೆ ವಿಚಾರಕ್ಕೆ ಬಂದರೆ ಸುಮಾರು 70-75% ನಮ್ಮ ಭಾರತವನ್ನು ನೀರೇ ಆವರಿಸಿಕೊಂಡಿದೆ. ಯಾಕೆ ಇದನ್ನು ಯೂಸ್ ಮಾಡಬಹುದು? ಒಂದು 3 ಜನ ಕೂತ್ಕೊಳ್ಳೋದು ಅಥವಾ 4 ಜನ ಕೂತ್ಕೊಳ್ಬಹುದು. ಈ ಕೆಲವೊಂದು ಸಣ್ಣ ಸಣ್ಣ ಐಲ್ಯಾಂಡ್ಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ. ನಾವು ಅಲ್ಲಿಗೆ ಆದಷ್ಟು ಬೇಗ ಹೋಗಿ ಇಳಿದುಬಿಟ್ಟು ಅಲ್ಲಿಗೆ ವ್ಯವಸ್ಥೆ. ಅದೇ ವಿದೇಶದಲ್ಲಿ ಇಂತಹದ್ದು ಅಂದ್ರೆ ಇಮಿಡಿಯೇಟ್ ಆಗಿ ಹೋಗುವಂತಹ ಫ್ಲೈಟ್ಸ್ಗಳಿವೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಇಲ್ಲ. ಇದನ್ನ ತಯಾರಿಸಬೇಕಾದ್ರೆ ನಿಮ್ಗೆ ಎಷ್ಟು ಟೈಮ್ ಬೇಕಾಯ್ತು, ಎಷ್ಟು ಸಮಯ ಬೇಕಾಯ್ತು? ಸುಮಾರು ಒಂದು ವರ್ಷ ನಾವು ಟೈಮ್ ತಗೊಂಡ್ವಿ. 2019 ಸ್ಟಾರ್ಟ್ ಆಗಿರೋದು. 1 ವರ್ಷ ಬೇಕಾಯ್ತು. ಕೋವಿಡ್ ಇಂದಾಗಿ ಲೇಟ್ ಆಯ್ತು. ಇಲ್ಲದ್ರೆ ಸುಮಾರು ಒಂದು 4 ತಿಂಗಳು ಒಳಗೆ ನಾವು ಫಿನಿಶ್ ಮಾಡ್ತಿದ್ವಿ. ಅದಕ್ಕೀಗ ನೀವು ಬಳಸಿದಂತಹ ಸಾಮಗ್ರಿಗಳು ಅದೆಲ್ಲ ನಮ್ಮ ಭಾರತದಲ್ಲೇ ಸಿಗ್ತಾ ಅಲ್ಲ ಹೊರಗಿಂದ ನೀವು ತರಿಸಿ? ಕೆಲವೊಂದು ವಸ್ತುಗಳು ಹೊರದೇಶದಿಂದ ಬಂದಿದೆ, ಕೆಲವೊಂದು ನಾವು ಲೋಕಲ್ ಅವೈಲೇಬಲ್ ಇಂದ ತಯಾರಿಸಿ ಮಾಡಿದ್ದೇವೆ. ನೋಡಿ, ಲೋಕಲ್ ಅಂದರೆ ಇಲ್ಲಿಯ ಸಾಮಗ್ರಿಗಳನ್ನು ಬಳಸಿ ಒಂದು ವಿಮಾನ ತಯಾರಿಸುವುದಂದರೆ ದೊಡ್ಡ ಕೆಲಸ. ಯಾಕೆಂದರೆ ಇದನ್ನು ಬೇರೆ ಎಲ್ಲಿ ಕೂಡ ಮಾಡಲಿಲ್ಲ. ನಂದು ಪ್ರಾಜೆಕ್ಟ್ ಥ್ರೂ ಸರ್ ಕನೆಕ್ಟ್ ಆಯಿತು, ಪುಷ್ಪರಾಜ್ ಅಮೀನ್ ಅವರದ್ದು. ಅವರು ಈ ಕಾನ್ಸೆಪ್ಟ್ ಹೇಳಿದಾಗ ನಮ್ಮದೊಂದು ಟೀಮ್ ಫಾರ್ಮ್ ಆಗಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ವಿಂಗಿಂದ ಸ್ಟಾರ್ಟ್ ಮಾಡಿದ್ವಿ. ಡೇ 1ಇಂದ 1 ವರ್ಷದ ಟೈಮಲ್ಲಿ ಎಷ್ಟು ದಿನಗಳಿದ್ದು ಪ್ರಾಜೆಕ್ಟ್ ಮಾಡಿದ್ದೀವೋ ಅಷ್ಟು ದಿನ ಪ್ರತಿಯೊಂದು ದಿನವೂ ಕಷ್ಟದಲ್ಲೇ ಮಾಡಿದ್ದು. ಫಸ್ಟು ಐಟಮ್ ತರೋಕ್ಕೆ ಕಷ್ಟ, ತರುವಾಗ ಸ್ಕೂಟಿಲಿ ತರೋದು, ವೆಯ್ಟ್ ಹಿಡ್ಕೊಂಬರೋದು. ಇಬ್ಬಿಬ್ಬರು ಹುಡುಗರೇ ಹೋಗಿ ತರ್ತಾಯಿದ್ರು. ಮಂಗಳೂರಿಂದ ಇಲ್ಲಿವರೆಗೆ ಐಟಮ್ ಬರಲೇಬೇಕು. ಯಾರ್ಯಾರನ್ನೋ ಕಾಂಟ್ಯಾಕ್ಟ್ ಮಾಡೋದು, ಇಂಟರ್ನೆಟ್ಟಲ್ಲಿರೋ ಕಾಂಟ್ಯಾಕ್ಟ್ಸ್ ಎಲ್ಲ ತೆಗೆದು ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ಮೆಟೀರಿಯಲ್ ಕೇಳಿ, ಏವಿಯೇಷನ್ ಗ್ರೇಡೋ ಲೋಕಲ್ ಗ್ರೇಡೋ ಗೊತ್ತಿಲ್ಲ, ಅದನ್ನೆಲ್ಲ ಕೇಳಿ ಮಾಡಿ ಐಟಮ್ ಪ್ರತಿಯೊಂದು ಮನೆಗೆ ಬರೋ ಅಷ್ಟೊತ್ತಿಗೆ ಅದ್ರ ಶಿಪ್ಪಿಂಗ್ ಚಾರ್ಜಸ್ ಮತ್ತು ಎಕ್ಸ್ಟ್ರಾ ದುಡ್ಡು
ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತೇ ಇತ್ತು. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಂದ ಕೇಳಿ ಕನ್ಸ್ಟ್ರಕ್ಷನ್ ಈ ರೀತಿ ಮಾಡಿದ್ದೀವಿ. ವಿಂಗಿಂದ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟು ಹಲ್ ಮಾಡಿದ್ವಿ. ಅದಕ್ಕೂ ಐಟಮ್ಸ್ ಇಲ್ಲ, ಹಂಚೆಲ್ಲ ಯೂಸ್ ಮಾಡಿ ಇವೆರಡು ಫ್ಲೋಟನ್ನು ಮಾಡಿದ್ವಿ. ಅದು ನಿಲ್ಲಿಸ್ಬೇಕು, ಸ್ಟ್ರೈಟ್ 90 ಡಿಗ್ರಿ ನಿಲ್ಲಬೇಕು. ನಿಲ್ಸಕ್ಕೆ ನಮ್ಮ ಹತ್ರ ವೈಸ್ಗಳಿಲ್ಲ, ಟೇಬಲ್ ಇಲ್ಲ, ಹಂಚನ್ನು ಯೂಸ್ ಮಾಡಿದ್ವಿ. ಅದೇ ರೀತಿ ಮತ್ತು ನೆಕ್ಸ್ಟು ಸೆಂಟ್ರಲ್ ಪಾರ್ಟ್ ಫ್ಯೂಸಿಲಾಜ್ದು ಅದು ಸಹಿತ ಹಾಗೆ ಫೈಬರ್ ಗ್ಲಾಸ್ ಮತ್ತು ಎಪಾಕ್ಸಿ ರೆಸಿನ್. ಎಪಾಕ್ಸಿ 10 ಲೀಟ್ರಿಗೆ 8,000 10,000 ರೂಪಾಯಿ ಇದೆ. ಬಟ್ ನಮ್ಗೆ ಅದೇ ಮೆಟೀರಿಯಲ್ ಬೇಕು. ಏನು ಮಾಡೋದು, ಎಲ್ಲ ಕಡೆ ಕೇಳಿ ಅದು ಮಂಗಳೂರಲ್ಲಿಲ್ಲ, ಮತ್ತು ಬೆಂಗಳೂರಿನ ಕಾಂಟ್ಯಾಕ್ಟ್ಸ್ ತೆಗೆದು ಅಲ್ಲೂ ಕೆಲವೊಂದಷ್ಟು ಕಡೆ ಮಾತ್ರ ಇದ್ದಾವೆ, ಎಲ್ಲ ಕಡೆ ಇಲ್ಲ. ಇದ್ದರೂ ಅದಕ್ಕೆ ಏನೇನೋ ಮಿಕ್ಸ್ ಮಾಡಿರ್ತಾರೆ. ಅದನ್ನು ತೊಗೊಂಡು ಅದನ್ನು ಚೆಕ್ ಮಾಡಿ ಅದು ಕೊಡುವಾಗ 1 ಲೀಟ್ರ್ ಕೊಡಲ್ಲ. ನಮಗೆ ಬೇಕಾಗಿರೋದು 1-2 ಲೀಟ್ರ್. ಅವ್ರು ಹೇಳುವಾಗ 25 ಲೀಟ್ರ್ 50 ಲೀಟ್ರ್ ಡ್ರಮ್ ತೊಗೊಳ್ಳಿ ಅಂತಾರೆ. ಅದನ್ನು ಏನು ಮಾಡೋದು, ತಂದರೆ ಇಲ್ಲಿ ವೇಸ್ಟ್ ಆಗುತ್ತೆ. ಆದರೂ ಕೆಲವೊಂದಷ್ಟು ಐಟಮ್ಸನ್ನು ಮಾತಾಡಿ ಸ್ಯಾಂಪಲ್ ತಗೊಂಡು ನೋಡಿ ಏನು ಮಾಡೋದು, ಎಕ್ಸ್ಪೆರಿಮೆಂಟ್ ಅಲ್ವಾ. ಅದೇ ರೀತಿ ತುಂಬ ನಾವು ಆ ರೀತಿಯಿಂದ ಪ್ಲ್ಯಾನ್ ಮಾಡಿ ಕಟ್ ಮಾಡಿ ಎಲ್ಲ ಆದಮೇಲೆ ಅದು ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಅದು ಮತ್ತೆ ಬಿಸಾಡಿ ಮತ್ತೊಂದು ಲೋಕಲಿ ಅವೈಲಬಲ್ ಬೇರೆ ಯಾವುದೋ ತಂದು ಜಾಯಿಂಟ್ಸ್ಗಳನ್ನು ಅದನ್ನು ಯೂಸ್ ಮಾಡಿ ಎಲ್ಲ ಮಾಡಿದ್ದೀವಿ. ಫೈನಲಿ ಫಸ್ಟ್ ಫ್ಲೈಟೇ ಸಕ್ಸಸ್ಫುಲ್ ಆಯಿತು. ಇದುವರೆಗೂ ಆಲ್ಮೋಸ್ಟ್ ಒಂದು 10 ಫ್ಲೈ ಆಗಿರ್ಬೋದು. ಇವತ್ತಿಗೂ ವರ್ಕಿಂಗ್ ಕಂಡೀಷನ್ನಲ್ಲೇ ಇದ್ದಾಳೆ. ಈ ಫ್ಲೈಟು ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಆಗಿರೋದು ಮೈಕ್ರೋಲೈಟ್ ಸೀಪ್ಲೇನ್. ಫೋಟೋಸು ಇಲ್ಲದೆ ಮೇಲೆ ಬರ್ತಾರೆ ಜನ. ನಮ್ಮ ಹತ್ರ ಫೋಟೋಸು ವೀಡಿಯೋಸು ಎಲ್ಲದೂ ರೆಡಿ ಇದೆ. ಇವಾಗ ಬೇಕು ಅಂದರೂ ಇವಾಗಲೂ ಫ್ಲೈ ಮಾಡೋ ಕಂಡೀಷನಲ್ಲಿದೆ. ಪೆಟ್ರೋಲ್ ಒಂದು ಹಾಕಿಬಿಟ್ರೆ ಸರಿ. ಅದಕ್ಕೋಸ್ಕರ ಇದನ್ನು ನೀವು ಸಪೋರ್ಟ್ ಮಾಡಿ ಎಲ್ಲ ರೀತಿಯಲ್ಲೂ ನಮ್ಮನ್ನು ಕರ್ನಾಟಕನ ಅಂತಾರಾಷ್ಟ್ರೀಯ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಮಾಡಿ. ಈಗ ನೀವೀಗ ಅದನ್ನು ಯಾವುದರಲ್ಲಿ ಚಲಾಯಿಸ್ತೀರಿ, ಅಂದರೆ ಪೆಟ್ರೋಲ್ ಅಲ್ಲ ಬೇರೆ ಯಾವುದನ್ನು? ಪೆಟ್ರೋಲಿಂದ, ಪವರ್ ಪೆಟ್ರೋಲಿಂದ ನಾವು ಇದು ಮಾಡ್ತಿದ್ದೇವೆ. ಪೆಟ್ರೋಲಲ್ಲೇ ನೀವು ಅದು ಈಗ ಎಷ್ಟು ಅಂದರೆ ಎತ್ತರಕ್ಕೆ ಹಾರಬಹುದು? ಈಗ ಸುಮಾರು ಎತ್ತರ ತುಂಬ ಎತ್ತರ ಹಾರಬಹುದು. ಬಟ್ ನಮ್ದು ಎಕ್ಸ್ಪೆರಿಮೆಂಟಲ್ ಇರೋ ಸ್ಟೇಜಲ್ಲಿ ಇರೋದ್ರಿಂದ ಸುಮಾರು ಒಂದು 10-12 ಮೀಟರ್ ಹೈಟ್ಗೆ ಹೋಗಿದ್ದೇವೆ. ಸುಮಾರು ಒಂದು 800 ಮೀಟರ್ ಲಾಂಗ್ ಫ್ಲೈಯಿಂಗ್ ಮಾಡಿದ್ದೇವೆ. ಅಂದರೆ ನಮ್ಮ ಈಗ ವಾತಾವರಣದಲ್ಲಿ ಈಗ ನಮ್ಮ ಕರಾವಳಿಯಲ್ಲಿ ಸ್ವಲ್ಪ ಗಾಳಿ ಎಲ್ಲ ಜಾಸ್ತಿ ಇರ್ತದೆ. ಅಲ್ಲಿ ಆವಾಗ ನಿಮ್ಗೆ ಏನಾದರೂ ಸಮಸ್ಯೆ ಬಂದದ್ದು? ಖಂಡಿತ ಇಲ್ಲಿ ಗಾಳಿ ತುಂಬಾ ಜಾಸ್ತಿ ಇರೋದ್ರಿಂದ ಒಂದೊಂದು ಸಲ ನಮಗೆ ಕಂಟ್ರೋಲ್ಗೆ ಇನ್ಪುಟ್ಗೆ ಸಿಗಲ್ಲ, ಅದರಷ್ಟಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಇನ್ನೂ ಅದನ್ನು ಮಾಡಿಫೈ ಮಾಡೋಕ್ಕಿದೆ. ಇವಾಗ ಇದು 2 ಆಕ್ಸಿಸ್ ಅಲ್ಲಿ ಹೋಗ್ತಿರೋದು, ಅಂದರೆ ಅಪ್ ಆ್ಯಂಡ್ ಡೌನ್ ಮತ್ತೆ ರಡರ್ ಇಂದ ಕಂಟ್ರೋಲ್ ಮಾಡ್ತಿದ್ದೇವೆ. ಇನ್ನೂ ಇದನ್ನು ತುಂಬ ಮಾಡಿಫೈ ಮಾಡಿದರೆ ಎಲಿರಾನ್ಸ್ ಕಂಟ್ರೋಲ್ಸ್ ಎಲ್ಲ ಕೊಡ್ಬೋದು. ಇದಕ್ಕೆ ನಿಮ್ಮ ಟೀಮ್ ಯಾವ ಥರ ವರ್ಕ್ ಮಾಡಿದ್ದಾರೆ? ಸೊ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿರೋ 8 ಮಂದಿ ಕೂಡ ಭಾಳ ಒಂಥರ ಬೆನ್ನೆಲು ಬಿದ್ದ ಹಾಗೆ. ಪ್ರತಿಯೊಂದು ಕಡೆ ನಾವು ತುಂಬ ಕಡೆ ಸೋತಿದ್ದೇವೆ. ಪ್ರತಿಯೊಬ್ಬರದ್ದು ಸಪೋರ್ಟ್ ಇತ್ತು. ಪ್ರತಿಯೊಬ್ಬರು ಒಂದೊಂದು ವಿಷಯದಲ್ಲಿ ಒಬ್ಬೊಬ್ಬರು ನಮ್ಮದರಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ. ಎಲ್ಲರೂ ಮ್ಯಾಕ್ಸಿಮಮ್ ಜನ ಏರೋನಾಟಿಕಲ್ ಇಂಜಿನಿಯರ್ಸ್, MTech ಆದವರು ಇದ್ದಾರೆ. ಸ್ಪೆಷಲ್ ಆಗಿ ಡ್ರೋನ್ ಪೈಲಟ್ ನಮ್ಮ ಹತ್ರ ಇದ್ದಾರೆ. ಸೊ ಎಲ್ಲ ರೀತಿಯಲ್ಲಿ ಹೈಲಿ ಕ್ವಾಲಿಫೈಡ್ ಟೀಮ್ ನಮ್ಮದು. ಎಲ್ಲರೂ ಸೇರ್ಬಿಟ್ಟು ಮಾಡಿರೋದು. ಈಗ ಸರ್ಕಾರದ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಕ್ಕಿದ್ರೆ ಮುಂದೆ ಯಾವ ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ನೀವು ಇಚ್ಛಿಸ್ತೀರಿ? ಈಗಾಗಲೇ ನಾವು ಸರ್ಕಾರಕ್ಕೆ ತುಂಬಾ ಮನವಿಯನ್ನು ಹಾಕಿದ್ದೇವೆ. ಬಟ್ ನಮ್ಮ ಮನವಿ ಒಂದೇ ಏನಂದ್ರೆ ನಮಗೊಂದು ವರ್ಕ್ಶಾಪ್ ಇಲ್ಲ. ನಮ್ಮದು ಸಣ್ಣ ಈ ಗದ್ದೆ ಈ ತೋಟನ ಯೂಸ್ ಮಾಡ್ತಿರೋದು. ಸೊ ಒಂದು ವರ್ಕ್ಶಾಪ್ ಬೇಕು, ಸ್ಪೆಸಿಫಿಕ್ ಅದೊಂದು ಟೂಲ್ಸ್ ಬೇಕಿದೆ ಅಂತ ನಾವು ಕೇಳೋದು. ಇದರಿಂದ ನಮಗೆ ಉನ್ನತ ರೀತಿಯಲ್ಲಿ 3 ಜನ ಕೂರುವಂಥದ್ದು, 4 ಜನ ಕೂರುವಂಥದ್ದು ಕಡಿಮೆ ವೆಚ್ಚದಲ್ಲಿ ಭಾರತದಲ್ಲೇ ತಯಾರಿಸ್ಬೋದು. ಇಂಪೋರ್ಟ್ ಮಾಡುವಂಥ ಯಾವ ಅವಶ್ಯಕತೆ ಇರಲ್ಲ. ನೋಡಿ ವೀಕ್ಷಕರೇ, ನಮ್ಮಲ್ಲೇ ಎಷ್ಟು ಒಳ್ಳೆಯ ಪ್ರತಿಭೆಗಳಿದ್ದಾರೆ. ಅವರಿಗೆ ನಾವು ಸಪೋರ್ಟ್ ಮಾಡಿದರೆ ಏನು ಬೇಕಾದನ್ನು ಕೂಡ ತಯಾರಿಸ್ಬೋದು. ಹಾಗೆ ಹೇಳ್ತಾ, ಇದೇನು ದೊಡ್ಡ ಪೇಟೆಯಲ್ಲಿಲ್ಲ ಈ ಒಂದು ಗ್ರಾಮ. ಇದು ಕುದುರು ಅಂತ ಹೇಳ್ತಾರೆ. ಉಡುಪಿ ಜಿಲ್ಲೆಯ ಹೆಜಮಾಡಿ ಗ್ರಾಮದ ನಡಿಕುದುರು ಅಂತ ಒಂದು ಪ್ಲೇಸ್ ಇದೆ. ಸೊ ಇಲ್ಲಿ ತಯಾರಿಸಿದಂಥ ಈ ವಿಮಾನ ವಿಶೇಷವಾಗಿ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ದೇಶ ಅಲ್ಲ ವಿದೇಶದಲ್ಲಿ ಕೂಡ ಈ ಹೆಸರನ್ನು ಮಾಡ್ಬೋದು. ಹಾಗೆ ಈಗ ನಿಮಗೆ ಅದನ್ನು ರೆಡಿ ಮಾಡಬೇಕಾದ್ರೆ, ಅಂದರೆ ಲಾಕ್ಡೌನ್ ಟೈಮಲ್ಲಿ ನೀವೆಲ್ಲ ವರ್ಕ್ ಮಾಡಿದ್ದೀರಿ. ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಿಮಗೆ ಸಿಗ್ತಾ? ಮೊದಲೇ ಲಾಕ್ಡೌನ್ಗಿಂತ ಮೊದಲೇ ಸುಮಾರು ಒಂದು 75% ಎಲ್ಲ ಸಾಮಾನು ನಮ್ಮ ಹತ್ರ ಇತ್ತು. ಇಂಜಿನ್ ಮಾತ್ರ ಒಂದಿರಲಿಲ್ಲ. ಸೊ ಅದು ಬಂದುಬಿಟ್ಟು ಕಸ್ಟಮಲ್ಲಿ ಸಿಕ್ಕಿದ ಮೇಲೆ ತುಂಬ ಪ್ರಾಬ್ಲಮ್ ಆಯಿತು. ಅದು ಕ್ಲಿಯರ್ ಮಾಡೋಕ್ಕೇ ತುಂಬ 4-5 ತಿಂಗಳು 6 ತಿಂಗಳು ತುಂಬ ಟೈಮ್ ತಗೊಳ್ತು. ನಾನು ಹೇಗೆ ಕನೆಕ್ಟ್ ಆದೆ ಅಂದರೆ ಪುಷ್ಪರಾಜ್ ಸರಿಗೆ ನನಗೆ ಅಂದರೆ ನಮಗೆ ಒಂದು ಐಡಿಯಾ ಇತ್ತು ಕಿ ಒಂದು ಏರೋಫಾಯಿಲ್ ಮಾಡಬೇಕು. ಅದನ್ನು ಆ್ಯಕ್ಟಿವ್ ಡಿವೈಸಿಂದ ಹೇಗೆ ಆ್ಯಕ್ಟಿವೇಟ್ ಮಾಡ್ಬೋದು ಅಂತ, ಅಂದರೆ ಇನ್ನೂ ಕೂಡ ಲಿಫ್ಟ್ ಎನ್ಹ್ಯಾನ್ಸ್ ಮಾಡಲಿಕ್ಕೆ. ಬಟ್ ಅದನ್ನು ಮಾಡಲಿಕ್ಕೆ ಹೋಗುವಾಗ ಪ್ರಾಕ್ಟಿಕಲಾಗಿ ಸಪೋರ್ಟ್ ಬೇಕು, ಯಾರಾದರೂ ಮೆಂಟರ್ ಬೇಕು. ಯಾಕಂದರೆ ಒಂದು ಒಳ್ಳೆ ಗುರು ಇದ್ದರೆ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೋದು. ಸೊ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಕ್ಕೆ ಆ ಮುಖಾಂತರ ನನಗೆ ಸರ್ ಇದು ಪರಿಚಯ ಆಯಿತು. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಅದು ಪ್ರಾಜೆಕ್ಟ್ ಈಗ ಸರ್ ನಮ್ಮದು
ಪ್ರೊಫೆಸರ್ ಯಾರಿದ್ದಾರೆ ಅವರು ಅದನ್ನು PhD ಮಾಡಬೇಕಂತ ಅದನ್ನು ಫರ್ದರ್ ಟ್ರೈ ಮಾಡ್ತಿದ್ದಾರೆ. ಸೊ ಹೀಗೆ ನನಗೆ ಸರ್ ಅಂದರೆ ಒಳ್ಳೆ ಗುರು ಇದ್ದದ್ರಿಂದ ನನಗೆ ಹೆಲ್ಪ್ ಆಯಿತು. ಆ್ಯಂಡ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಯಾರೇ ಆದರೂ ಪ್ರಾಕ್ಟಿಕಲ್ ನಾಲೆಜ್ ಬೇಕಿದ್ದರೆ ಸರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಯಾಕಂದರೆ ಥಿಯರಿಟಿಕಲ್ ನಾವು ಕಲ್ತಿರ್ತೀವಿ, ಬಟ್ ಪ್ರಾಕ್ಟಿಕಲ್ ಸಮಥಿಂಗ್ ಡಿಫ್ರೆಂಟ್ ಆಗಿ ಇರುತ್ತೆ. ತುಂಬ ಪ್ರಾಬ್ಲಮ್ಸ್ ಎನ್ಕೌಂಟರ್ ಮಾಡಬೇಕಾಗತ್ತೆ. ಸರ್ ಇದು ತುಂಬ ಸ್ಟ್ರಗಲ್ಸ್ ಎಲ್ಲ ನಾವು ನೋಡ್ತೇವೆ. ಯಾಕಂದರೆ ಫ್ಲೈಯಿಂಗ್ ಎಲ್ಲ ಆಗುವಾಗ ಸಮ್ಟೈಮ್ ಅವರಿಗೆ ತಾಗಿದ್ದು ಕೂಡ ಇದೆ. ಅಂದರೆ ಅವರು ಲೈಫನ್ನೆಲ್ಲ ರಿಸ್ಕ್ ಮಾಡಿ ಇದನ್ನೆಲ್ಲ ಫ್ಲೈ ಮಾಡ್ತಾರೆ ಫಸ್ಟ್ ಟೈಮ್ ಮಾಡುವಾಗ. ಸೊ ಆಗ ಕೆಲವೊಂದು ಸಲ ನಾವು ಕೆಳಗೆ ನಿಂತು ನೋಡಿದಾಗ ಬೇಜಾರು ಕೂಡ ಆಗುತ್ತೆ ನಮಗೆ. ಬಟ್ ಆದರೂ ಕೂಡ ಒಂದು ಸಂತೋಷ ಇದೆ. ಯಾಕಂದರೆ ಅವರು ಡ್ರೀಮನ್ನು ಏನು ಅಚೀವ್ ಮಾಡಬೇಕಂತ ಆ ಟೈಮಲ್ಲಿ ನನಗೆ ಹೇಳಿದರು. ಒಂದು ಸ್ಮಾಲ್ ಪ್ರೊಟೋಟೈಪ್ ತೋರಿಸಿದ್ರು. ಒಂದಿಷ್ಟೇ ಸಣ್ಣ ಮಾಡಲ್ ಇತ್ತು, ನಾವು ಈ ಥರ ಸೀಪ್ಲೇನ್ ಮಾಡಬೇಕಂತ. ಸೊ ಹಾಗೆ ನನಗೆ ಒಂದು ಸಂತೋಷ ಇದೆ. ಆ್ಯಂಡ್ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಯಾರಿಗೆಲ್ಲ ತುಂಬ ಇಂಟ್ರೆಸ್ಟೆಡ್ ಇದೆ, ಏನಾದರೂ ಅಪ್ಲಿಕೇಶನ್ ವೈಸ್ ಏನಾದರೂ ನಾವು ಕಲ್ತದನ್ನು, ಯಾಕಂದರೆ ಎಲ್ಲರೂ ಏನು ಮಾಡ್ತಾರೆ, ಜಸ್ಟ್ ಕಲಿತಾರೆ ಆ್ಯಂಡ್ ಜಸ್ಟ್ ಫೋಕಸ್ ಮಾಡ್ತಾರೆ ಐ ವಾಂಟ್ ಅ ಗುಡ್ ಜಾಬ್ ಅಂತ. ಬಟ್ ನಾವು ಕಲ್ತದನ್ನು ಅಪ್ಲೈ ಮಾಡೋದು ಅದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಆ್ಯಂಡ್ ಸೊ ಹಾಗೆ ನಾನು ಎಲ್ಲರಿಗೆ, ಯಾರಾದರೂ ಸಣ್ಣ ಮಕ್ಕಳಿಂದ ಇದ್ದು ಸರ್ ಎಲ್ಲರಿಗೆ ಒಂದೇ ಈಕ್ವಲ್ ಲೆವೆಲಲ್ಲಿ ನೋಡ್ತಾರೆ. ಯಾರಿಗೆ ಕೂಡ ಇದು ನೋಡೋದಿಲ್ಲ ಅಂದರೆ ಅವರು ತುಂಬ ಕಲ್ತಿದ್ದಾರೆ ಅಥವಾ ಇವರು ಕಮ್ಮಿ ಕಲ್ತಿದ್ದಾರೆ. 10th ಸ್ಟ್ಯಾಂಡರ್ಡ್ ಆಗಿರ್ಬೋದು, 12th ಸ್ಟ್ಯಾಂಡರ್ಡ್ ಆಗಿ ಯಾರಿಗೆ ತುಂಬ ಇಂಟ್ರೆಸ್ಟೆಡ್ ಇದೆ. ಯಾಕಂದರೆ ಇತ್ತೀಚೆಗೆ ನೀವು ನೋಡ್ಬೋದು ಗೌರ್ಮೆಂಟ್ ಕೂಡ ರಿಸರ್ಚ್ಗೆ ತುಂಬ ಹೆಲ್ಪ್ ಅಂದರೆ ಸಪೋರ್ಟ್ ಮಾಡ್ತದೆ. ಸೊ ಹಾಗಾಗಿ ಸರ್ಗೆ ಕಾಂಟ್ಯಾಕ್ಟ್ ಆಗಿ ಅಂತ ನಾನು. ಇವಾಗ ಈ ವಿಮಾನವನ್ನು ತಯಾರಿಸಬೇಕಾದ್ರೆ ನಿಮಗೆ ತುಂಬ ಖರ್ಚಾಗಿರ್ಬೋದು. ಎಷ್ಟು ಖರ್ಚಾಗಿರ್ಬೋದು ಅಂದರೆ ಅದಕ್ಕೆ ಎಷ್ಟು ನೀವು ವೆಚ್ಚವನ್ನು ಮಾಡಿದ್ರಿ? ಸುಮಾರು ಟೋಟಲ್ ಪ್ರೈಸ್ ಹೇಳಬೇಕಂದ್ರೆ ಸುಮಾರು ಒಂದು 10 ಲಕ್ಷ ತನಕ ಹೋಗಿದೆ. ಅದು ಯಾಕಂದ್ರೆ ಸಣ್ಣ ಪುಟ್ಟ ಮಾದರಿಯನ್ನು ಮಾಡಿ ಮಾತಿಗೆ ಒಂದು ನಾನು ಅಡ್ಡ ಬರ್ತೀನಿ. ಜನರೆಲ್ಲ 1 ಕೋಟಿ 1.5 ಕೋಟಿ ಎಲ್ಲ ಕಾರ್ ಎಲ್ಲ ತಗೊಳ್ತಾರೆ. ಇಲ್ಲಿ ನೋಡಿ 10 ಲಕ್ಷದಲ್ಲಿ ಒಂದು ವಿಮಾನ ತಯಾರಿಸಿ ಜನರನ್ನು ಸೇವ್ ಮಾಡ್ಬೋದು. ಅಂದರೆ ನೆರೆ ಬಂದಾಗ ನಾವು 1.5 ಕೋಟಿ ವೆಚ್ಚದಲ್ಲಿ ಕಾರಲ್ಲಿ ತಿರುಗಿಸಾದರೆ ಇಂಥ ವಿಮಾನ ತಯಾರಿಸಿ ಒಂದು 10 ವಿಮಾನ ತಯಾರಿಸಿದರೆ ಎಲ್ರಿಗೂ ಉಪಕಾರ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಎಷ್ಟು ಖರ್ಚು ಅಂದರೆ ಮೊದಲನೇ ಹಂತದಲ್ಲಿ ಎಷ್ಟು ಖರ್ಚಾಯಿತು? ಟೋಟಲ್ ಒಂದು 10 ಲಕ್ಷ. ಯಾಕಂದರೆ ಸಣ್ಣ ಪುಟ್ಟ ಮಾದರಿಗಳು ತುಂಬ ವೇಸ್ಟೇಜ್ ಹೋಗಿದೆ. ಯಾಕಂದರೆ ಎಕ್ಸ್ಪೆರಿಮೆಂಟಲ್ ಏರ್ಕ್ರಾಫ್ಟ್ ಅಂದರೆ ತುಂಬ ವೇಸ್ಟೇಜ್ ಆಗುತ್ತೆ. ಸೊ ಓವರಾಲ್ ಬಜೆಟ್ ಒಂದು ಪ್ಲೇನ್ ನಿಂತಿರುವಾಗ ಒಂದು 7 ಲಕ್ಷ ಖರ್ಚು ಬಂದಿದೆ. 7 ಲಕ್ಷ ಒಬ್ಬ ಕೂರೋದು 7 ಲಕ್ಷದಲ್ಲಿ ಒಬ್ಬ ಕೂರುವಂತಹ ಫ್ಲೈಟನ್ನು 7 ಲಕ್ಷದಲ್ಲಿ ಮಾಡಿದ್ದಾರೆ ನೋಡಿ. ಇದೊಂದು ವಿಶೇಷ. ಈಗ ತುಂಬ ಯಂಗ್ ಜನ್ರೇಷನ್ಸ್ ಎಲ್ಲ ಇದ್ದಾರೆ. ಸೊ ಅವರು ಎಲ್ಲ ಥಿಯರಿ ಅಂತ ಎಲ್ಲ ಪ್ರಾಕ್ಟಿಕಲಿ ಮಾಡಬೇಕಾದ್ರೆ ಅದರಲ್ಲಿ ಏನು ಅವರಿಗೆ ಬೆನಿಫಿಟ್ ಸಿಗ್ಬೋದು ಅಂತ? ಅಂದರೆ ಏರೋನಾಟಿಕಲ್ ಕಲ್ತವರಿಗೆ ಪ್ರಾಕ್ಟಿಕಲ್ ಏನೂ ನಾಲೆಜ್ ಇಲ್ಲ. ಈಗ ನನ್ನ ಜೊತೆಗೆ ಇರುವವರು 4-5 ಮಕ್ಕಳು ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಏನೂ ನಾಲೆಜ್ ಇರಲ್ಲ, ಸುಮ್ಮನೆ ಥಿಯರಿ ಕಲ್ತಿರ್ತಾರೆ. ಅದಕ್ಕೆ ನಾನು ಎಲ್ಲ ಮಕ್ಕಳನ್ನ ಕೇಳ್ತಿದ್ದೇವೆ ಅಥವಾ ನಾವು ಒಂದು ಬ್ಯಾನರ್ಸ್ ಎಲ್ಲ ಮಾಡಿದ್ದೇವೆ ಆಲ್ರೆಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಬನ್ನಿ, ನಮ್ಮ ಹತ್ರ ಜಾಯಿನ್ ಆಗಿ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಕಲಿಬಹುದು. ನಂತರ ನಮ್ದೇನಾದ್ರೂ ಪ್ರಾಜೆಕ್ಟ್ ಏನಾದರೂ ಫ್ಯೂಚರಲ್ಲಿ ಬಂದರೆ ನೀವು ಜಾಯಿನ್ ಆಗ್ಬೋದು. ಕೆಲಸ ಅಂತ ಇರುತ್ತೆ, ಪ್ರಾಕ್ಟಿಕಲ್ ಆಗಿ ಕಲಿಬಹುದು ಅಂತ. ಸೊ ಪ್ರಾಕ್ಟಿಕಲ್ ಆಗಿ ಕಲಿಯೋದು ಎಲ್ಲೂ ನಿಮಗೆ ಸಿಗ್ತಿಲ್ಲ, ಬಟ್ ನಾವು ಓಪನ್ ಆಗಿ ಎಲ್ಲರನ್ನು ಕರೀತಿದ್ದೇವೆ. ಮತ್ತೊಂದು ಏನಂತ ಹೇಳಿದ್ರೆ, ಇವಾಗ ನಮ್ಮದೇ ಜಿಲ್ಲೆಯಲ್ಲಿ ಈ ಫ್ಲೈಟ್ ಅನ್ನ ಮಾಡಿದ್ದಾರೆ. ನಾನು ಹೇಳುವುದಂತ ಹೇಳಿದ್ರೆ, ಮಕ್ಕಳಿಗೆ ಬಂದು ಪೇರೆಂಟ್ಸ್ ಆಗಲಿ ಅಲ್ಲ ಟೀಚರ್ಸ್ ಆಗಲಿ ಯಾರಾದರೂ ಅವರನ್ನು ಕರ್ಕೊಂಡು ಬಂದು ಇಂಥದ್ದನ್ನು ತೋರಿಸಿದರೆ ಅವರಿಗೂ ಮುಂದಿನ ದಿನಗಳಲ್ಲಿ ಇಂಥ ಪ್ರಾಜೆಕ್ಟನ್ನು ಮಾಡುವಂಥ ಭಾವನೆಗಳು ಬರ್ಬೋದು ಅಂತ ನನ್ನ ಕೂಡ ಅನಿಸಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್. ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್,
ಮಣಿಪಾಲ್. ನನ್ನೊಟ್ಟಿಗೆ ತುಂಬ ಜನ ಏರೋನಾಟಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರೆಲ್ಲ ಓದಿದ್ದು ಮುಗಿದ ಮೇಲೆ ಅವರೆಲ್ಲ IT ಫೀಲ್ಡೆಲ್ಲ ಬೇರೆ ಫೀಲ್ಡಿಗೆಲ್ಲ ಹೋಗ್ತಾರೆ. ಏರೋನಾಟಿಕಲ್ ಫೀಲ್ಡಲ್ಲಿ ಆಸಕ್ತಿ ಇರುವವರು ತುಂಬ ಜಾಸ್ತಿ, ಆದರೆ ಅವಕಾಶಗಳು ತುಂಬ ಕಡಿಮೆ. ಅದಕ್ಕೆ ಅವರೆಲ್ಲ ಕೆಲಸ ಇಲ್ಲದೆ ಬ್ಯಾಂಗ್ಳೂರೆಲ್ಲ ಚೆನ್ನೈಗೆಲ್ಲ ಹೋಗ್ತಾರೆ. ಅಲ್ಲಿ ಮಂಗಳೂರಲ್ಲೇ ವರ್ಕ್ಶಾಪ್ ಇಂಟರ್ನ್ಶಿಪ್ಪಿಗೋಸ್ಕರ ಬೇಕಿದ್ದರೆ ಇಲ್ಲೇ ನಮ್ಮ ಹತ್ತಿರದ ನಡಿಕುದ್ರಿಗೆ ಬಂದರೆ ನಾವು ವಿರಾಟ್ ದ್ರೋಣಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಂಥ ಒಂದು ಒಳ್ಳೆ ಕಂಪನಿ. ಅಂದರೆ ಇಲ್ಲಿ ಬಂದರೆ ನಮಗೆ ಒಂದು ಮನೆದು ವಾತಾವರಣ, ಅಂದರೆ ಏನೇ ಒಂದು ಸ್ಟ್ರೆಸ್ ಇಲ್ಲ, ಬೇರೆ ಒಂದು ಲ್ಯಾಬ್ ಸೊಫಿಸ್ಟಿಕೇಟೆಡ್ ಲ್ಯಾಬ್ಸ್ ಏನಿಲ್ಲ, ಅದೊಂದು ತೊಂದರೆ ಇದೆ. ಗೌರ್ಮೆಂಟ್ ಹೆಲ್ಪ್ ಮಾಡಿದರೆ ತುಂಬ ಜನ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಇದ್ದರೆ ಮರದ ಕೆಳಗೆ ಕೆಲಸ ಮಾಡಿ ನಾವು ಇಷ್ಟು ದೊಡ್ಡ ಪ್ಲೇನ್ ಮಾಡಿದ್ದೇವೆ. ಅಂದರೆ ಸೊಫಿಸ್ಟಿಕೇಟೆಡ್ ಲ್ಯಾಬ್ಸ್ ಇದ್ದರೆ ನಾವು ಎಷ್ಟು ದೊಡ್ಡ ಪ್ಲೇನ್ ಎಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಅದಕ್ಕೆ ನಾವು ಗೌರ್ಮೆಂಟ್ ಸಪೋರ್ಟನ್ನು ಕೇಳ್ತಿದ್ದೇವೆ. ನಾನು ಶಾಲೆಯಲ್ಲಿ ಕಾಲೇಜಲ್ಲಿ ಕಲಿತದ್ದು ಏನು ಥಿಯರಾಟಿಕಲ್ ಇದೆ, ಅಂದರೆ ಕಾಂಪೋಸಿಟ್ಸ್ ಇರ್ಬೋದು, ಫ್ಯಾಬ್ರಿಕ್ಸ್ ರಿಸೈನ್ಸ್ ಇರ್ಬೋದು, ಏನಂತಲೇ ಗೊತ್ತಿರಲಿಲ್ಲ. ಇಲ್ಲಿ ಪ್ರಾಕ್ಟಿಕಲಿ ವರ್ಕ್ ಮಾಡಿದ್ದೇನೆ. ಅದಕ್ಕಾಗಿ ನನಗೆ ತುಂಬ ಖುಷಿ ಇದೆ. ನನ್ನೊಟ್ಟಿಗೆ ಯಾರೆಲ್ಲ ಓದ್ತಾ ಇದ್ದಾರೆ ಅವರಿಗೆ ಯಾರಿಗೂ ಗೊತ್ತಿಲ್ಲ, ಯಾರಲ್ಲಿ ತುಂಬ ಇಂಟ್ರೆಸ್ಟೆಡ್ ಇದ್ದಾರೆ ಅವರು ದಯವಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಪ್ರೋಚ್ ಮಾಡಿ. ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅನ್ನೋ ಪದಕ್ಕೆ ಇಲ್ಲಿ ಅರ್ಥ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಸರ್ಕಾರದ ಕಡೆಯಿಂದ ನಿಮ್ಗೆ ಏನಾದರೂ ನಿಮಗೆ ಸಹಾಯ ಸಿಕ್ಕಿದರೆ ಮುಂದಿನ ಪ್ರಾಜೆಕ್ಟ್ ಯಾವ ಥರ ಇರ್ಬೋದಾ ಅಂತ? ಅಂದರೆ ನಮಗೆ ಫಸ್ಟ್ ನಮ್ಮದೊಂದು ಬೇಡಿಕೆ ಇದೆ, ಅಂದರೆ ನಮಗೊಂದು ವರ್ಕ್ಶಾಪ್ ಬೇಕೇ ಬೇಕು. ಯಾಕಂದರೆ ಇಲ್ಲಿ ಮಾಡೋಕ್ಕಾಗ್ತಿಲ್ಲ, ಮಳೆ ಟೈಮಲ್ಲಿ ಇಲ್ಲಿ ಭಾಳ ನಿಲ್ಲಕ್ಕಾಗಲ್ಲ. ಸೊ ಒಂದು ವರ್ಕ್ಶಾಪ್ ಸಿಕ್ಕಿದರೆ ಖಂಡಿತವಾಗ್ಲೂ ನಾವೊಂದು 3 ಜನ ಕೂರೋದು ಅಥವಾ 4 ಜನ ಕೂರೋದನ್ನು ತಯಾರಿಸುವ ಆಲ್ರೆಡಿ ಮಾದರಿಯಲ್ಲಿ ಇದ್ದೇವೆ. 4-5 ದಿನದಲ್ಲೇ ತಯಾರು ಕೂಡ ರೆಡಿ ಆಗ್ತಿದೆ. ಇನ್ನೊಂದು ನಮ್ಮದು ಏನು ಸ್ಪೆಷಲ್ ಇದೆ ಅಂದರೆ ಒಂದು ಅತಿ ಅದ್ಭುತವಾಗಿ ಒಂದು ಸ್ಪೀಡ್ ಬೋಟನ್ನು ಡಿಸೈನ್ ಮಾಡಿದ್ದೇವೆ. ಇನ್ನೊಂದು 1 ತಿಂಗಳು 1.5 ತಿಂಗಳೊಳಗೆ ಅದು ಪೂರ್ತಿ ನಿಂತು ಬಿಡುತ್ತೆ. ಅತಿ ಸಣ್ಣ ನೀರು ಅಂದರೆ 1 ಇಂಚ್ ನೀರಲ್ಲಿ ಹೋಗುವಂಥ ಯೋಚನೆಗಳನ್ನು ನಡೆಸಿದ್ದೇವೆ. ಯಾಕಂದರೆ ಸೇಫ್ಟಿ ಪರ್ಪಸ್ ಆಗಿರ್ಬೋದು, ಡಿಫೆನ್ಸ್ ಪರ್ಪಸ್ಗೆ ಐಡಿಯಾ ಮಾಡಿದ್ದೇವೆ ನಾವು. ಇವಾಗ ಈ ಪ್ರಾಜೆಕ್ಟನ್ನು ಭಾರತ ದೇಶದಲ್ಲಿ ನಿಮಗೆ ಯಾರಿಗಾದರೂ ತೋರಿಸಬೇಕು, ಅವರಿಂದ ನಿಮಗೆ ಏನಾದರೂ ಒಂದು ಸಹಾಯ ಪಡಿಬಹುದು ಅಂತ ಹೇಳೋದಾದರೆ ಯಾರಿಗೆ ನೀವು ತೋರಿಸಲಿಕ್ಕೆ? ಖಂಡಿತವಾಗಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ಮೀಟ್ ಆಗಬೇಕಂತ ಕಾಯ್ತಿದ್ದೇವೆ. ಬಟ್ ಯಾವ ಥರ ಅಲ್ಲಿಗೆ ಹೋಗಬೇಕು, ಹೇಗೆ ರೀಚ್ ಆಗಬೇಕು ಅಂತ ಐಡಿಯಾನೇ ಇಲ್ಲ. ತುಂಬ ಜನರ ಹತ್ರ ಮಾತಾಡಿದ್ದೇವೆ, ಬಟ್ ಹೇಗೆ ಹೋಗಬೇಕು ಏನು ಅಂತ ಗೊತ್ತಾಗ್ತಿಲ್ಲ ನಮಗೆ. ವೀಕ್ಷಕರೇ ನೋಡಿ, ಇಷ್ಟು ದೊಡ್ಡ ಕನಸನ್ನು ಹೊತ್ಕೊಂಡಿದ್ದಾರೆ ಈ ಟೀಮ್. ಸೊ ನಮ್ಮ ಪ್ರಧಾನಿ ಅವರನ್ನು ಭೇಟಿಯಾಗಲಿಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ಸಹಾಯ ಸಿಕ್ಕಿದರೆ ಇವರಿಗೆ ತಿಳಿಸ್ಬೋದು. ಹಾಗೆ ಈಗ ಬರುವ ಯೋಜನೆ ಅಂದರೆ ಬರುವ ಪ್ರಾಜೆಕ್ಟ್ ಯಾವ ಥರ ಇರ್ತದೆ ನಿಮ್ದು? ಅಂದರೆ ಹೊಸ ಪ್ರಾಜೆಕ್ಟ್ ಅಂದರೆ ಒಂದನೇದಾಗಿ ನಾವೊಂದು ತುಂಬ ಅತಿ ವಿಚಿತ್ರವಾದ ಒಂದು ಸ್ಪೀಡ್ ಬೋಟ್ಗೆ ತಯಾರು ಮಾಡ್ತಿದ್ದೆ. ಅದರ ಸಣ್ಣ ಪ್ರೊಟೋಟೈಪು ಮತ್ತು ಒಂದು 3 ಜನ ಅಥವಾ 4 ಜನ ಕೂತ್ಕೊಳ್ಳೋದ್ರ ಮೇಲೆ ಕೆಲಸ ನಡೀತದೆ. ಅದರ ಜೊತೆಗೇನೆ ಒಂದು 3 ಜನ ಅಥವಾ 4 ಜನ ಕೂರುವಂತಹ ಸೀಪ್ಲೇನ್, ಪುನೊಂದು ಸೀಪ್ಲೇನ್ ಅತಿ ಅದ್ಭುತ ರೀತಿಯಲ್ಲಿ ರಚನೆ ಮಾಡುವ ಕನಸನ್ನು ಕಂಡಿದ್ದೇವೆ. ನನ್ನ ಹೆಸರು ರೇಷ್ಮಾ, ನಾನು ಅಕೌಂಟ್ ಸ್ಟೂಡೆಂಟ್. ನನಗೆ ಇದರ ಬಗ್ಗೆ ಎಂತನೂ ಗೊತ್ತಿಲ್ಲ. ನಾನು ಸಣ್ಣದಿಂದ ಸರ್ ನೋಡ್ತಿದ್ದೆ. ಅಂದರೆ ಅವರು ಕಂಟ್ರೋಲ್ ಲೈನ್ ಪ್ಲೇನ್ ಎಲ್ಲ ಮಾಡ್ತಿದ್ರು. ನಾನು ಸ್ಕೂಲಿಗೆ ಹೋಗುವುದರಿಂದ ನೋಡ್ತಿದ್ದೆ ಅವರು. ನಾನು ಕೇಳಿದೆ, ನಾನು ಕೂಡ ನಿಮ್ಮ ಜೊತೆ ವರ್ಕ್ ಮಾಡಲಿಕ್ಕೆ ಬರಲಿಯಾ ಅಂತ. ಅದಕ್ಕೆ ಆಯಿತು ಅಂತ ಹೇಳಿದರು ನನಗೆ. ಬಾ, ನಾನು ಇನ್ನೊಂದು ಮಾಡ್ತಿದ್ದೇವೆ ನಾವು ದೊಡ್ಡದು, ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಅದರಲ್ಲಿ ಬಾ ಅಂತ. ನನಗೆ ಇದರ ಬಗ್ಗೆ ಯಾವುದು ಕೂಡ ಗೊತ್ತಿಲ್ಲ. ಡೇ 1ಇಂದ ನಾನು ಬಂದಿದ್ದೇನೆ ಇಲ್ಲಿ ವರ್ಕ್ ಮಾಡಲಿಕ್ಕೆ. ಎಲ್ಲ ಯಾವುದು ಡಾಟಾ ಎಲ್ಲ ಉಂಟು ಅದೆಲ್ಲ ನಾನು ನೋಟ್ ಡೌನ್ ಮಾಡ್ತಿದ್ದೆ ಬುಕ್ಕಲ್ಲಿ. ಮತ್ತು ಯಾವ ಡಾಕ್ಯುಮೆಂಟ್ ವರ್ಕ್ ಎಲ್ಲ ಅದೆಲ್ಲ ನಾನು ಮಾಡ್ತಿದ್ದೆ. ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿ, ಯಾರಿಂದ ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ, ಗೌರ್ಮೆಂಟ್ ಆಗಲಿ ಯಾರೇ ಆಗಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೆ ಅಷ್ಟೆ. ಇವಾಗ ನೀವು ಎಲ್ಲ ಜನ ನೋಡ್ತಿದ್ದಾರೆ, ಅಂದರೆ ಸ್ಪಂದನ ವಾಹಿನಿಯ ಮೂಲಕ ನಿಮ್ಮ ಈ ಕಾರ್ಯಕ್ರಮವನ್ನು ಎಲ್ಲರೂ ನೋಡ್ತಿದ್ದಾರೆ. ಈಗ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಸೊ ಇಂಥ ಏನು ನಾವು ಮಾಡ್ತಿದ್ದೇವೆ ಪ್ರಾಜೆಕ್ಟ್ ಆಗಿರ್ಬೋದು, ಏನು ಜಸ್ಟ್ ನಮಗೆ ಸಪೋರ್ಟ್ ಬೇಕಿದೆ. ಪ್ರತಿಯೊಂದು ಕಡೆಯಲ್ಲೂ ಈಗ ಬೇರೆ ಕ್ರೀಡೆಗಾಗಿರ್ಬೋದು ಪ್ರತಿಯೊಂದಕ್ಕೆ ಸಪೋರ್ಟ್ ಮಾಡ್ತೇವೆ. ಜಸ್ಟ್ ಜನರು ಮನಸ್ಸು ಮಾಡಿದರೆ ಸಾಕಾಗುತ್ತೆ. ಯಾಕಂದರೆ ನಾವು ಸರ್ಕಾರದ ಆಲ್ಮೋಸ್ಟ್ 1-1.5 ತಿಂಗಳಾಯಿತು ಮೊರೆ ಹೋಗಿದ್ದೇವೆ. ಈ ತನಕ ಯಾವುದೇ ರೀತಿಯಲ್ಲಿ ಯಾವ ಸಪೋರ್ಟ್ ಇಲ್ಲ. ಸೊ ಜನ ಮನಸ್ಸು ಮಾಡಿದ್ರು ನಮಗೆ ಸಾಧ್ಯ ಆಗುತ್ತೆ. ಹೌದು, ಈಗ ಸಂಘ ಸಂಸ್ಥೆಗಳಿವೆ ನಮ್ಮ ಈಗ ಕರಾವಳಿ ಪ್ರದೇಶದಲ್ಲಿ ಸಂಘ ಸಂಸ್ಥೆ ತುಂಬ ಬಲಿಷ್ಠವಾಗಿ ಕಾರ್ಯನಿರ್ವಹಿಸ್ತಿದೆ.
ಅವರೆಲ್ಲ ಒಟ್ಟಾಗಿ ಇಂಥ ಒಂದು ಯೋಜನೆಗಳಿಗೆ ಸಪೋರ್ಟ್ ಮಾಡಿದರೆ ಇನ್ನಷ್ಟು ದೊಡ್ಡ ದೊಡ್ಡ ವಿಮಾನಗಳೆಲ್ಲ ಇನ್ನಷ್ಟು ಒಳ್ಳೆಯ ಮಾದರಿಯ ವಿಶೇಷ ಪ್ರಾಜೆಕ್ಟ್ಗಳು ಬರ್ಬೋದು ಅಂತ ನಮ್ಮ ಒಂದು ಆಶಯ. ನಾನು ನಮ್ಮ ಸರ್ ಇನ್ಸ್ಟ್ರಕ್ಟರ್ನಾಗಿ ಪುಷ್ಪರಾಜ್ ಅಮ್ಮಿನ ಮೀಟ್ ಆಗಿದ್ದು ಒಂದು ಕಾಂಪಿಟೇಷನ್ ಥ್ರೂ. ಸೊ ಪ್ರೆಸೆಂಟ್ ಮಾಡೋಕ್ಕಿತ್ತು ಒಂದು ಐಡಿಯಾನ, ಅಲ್ಲಿ ನಾನು ಇನ್ಸ್ಟ್ರಕ್ಟರ್ನ ಮೀಟ್ ಆದೆ. ಸೊ ಆಮೇಲೆ ನಾವು RC ಮೇಲೆ ಬಂದಿದ್ದು. ಸೊ ನಮ್ಮ ಪೂರಾ ಜರ್ನಿ 8 ಇಯರ್ಸ್ ಜರ್ನಿ ನಾನು ಸರ್ ಜೊತೆ ಒಂದು ಏರೋಪ್ಲೇನ್ ಥ್ರೂ ಬಂದ್ವಿ. ಸಣ್ಣ ಪುಟ್ಟ ಮಾಡೆಲ್ ಮಾದರಿ ಪ್ಲೇನ್ ತುಂಬ ಮಾಡಿದ್ದೀವಿ. ಸೊ ಈ ಥರ ಡಿಸ್ಕಸ್ ಆಗ್ತಿರುವಾಗ ಸರ್ ಒಂದ್ಸಲಿ ಅಂದರು, ನಾವು ಯಾಕೆ ಮ್ಯಾನ್ ಪ್ಲೇನ್ ಮಾಡೋಕ್ಕಾಗಲ್ಲ ಅಂತ. ಸೊ ಈ ಡಿಸ್ಕಷನ್ ಹಿಂದೆ ಸರ್ ನಾನು ಮಣಿಪಾಲ್ ಕಾಲೇಜಲ್ಲಿ ಕಲಿತಿದ್ದೆ, ಇಂಜಿನಿಯರಿಂಗ್ ಮಾಡ್ತಿದ್ದೆ. ತುಂಬ ಕಡೆ ಪ್ರೆಸೆಂಟ್ ಮಾಡಿದೆ ನಮ್ಮ ಐಡಿಯಾನ, ನಾವು ಮ್ಯಾನ್ ಪ್ಲೇನ್ ಮಾಡ್ತಿದ್ದೀವಿ ಅಂತ. ಸರ್ ಎಲ್ಲೂ ಎತ್ತಕ್ಕೆ ಟ್ರೈ ಮಾಡಿಲ್ಲ, ನಮ್ಮನ್ನೆಲ್ಲ ತುಳಿದ್ಬಿಟ್ರು. ಆಮೇಲೆ ಬಂದು 3 ವರ್ಷಕ್ಕಿಂತ ಹಿಂದೆ ಈ ಕತೆ ಇತ್ತು, ಮಾಡಬೇಕು ಮ್ಯಾನ್ ಪ್ಲೇನ್ ಮಾಡಬೇಕು ಅಂತ. ಎಲ್ಲೂ ಸಪೋರ್ಟ್ ಆಗಿಲ್ಲ, ತುಂಬ ಜನ ಮೀಟ್ ಆಗಿವಿ, ಎಲ್ಲೂ ಆಗಿಲ್ಲ. ಆಮೇಲೆ ನಮ್ಮ ಪ್ರಯತ್ನ ಇನ್ನೂ ಜಾಸ್ತಿ ಆಯಿತು ಮಾಡಬೇಕು ಅನ್ಬೋದು. ಆಮೇಲೆ ನಮ್ಮ ಟೀಮ್ ಫಾರ್ಮ್ ಆಯಿತು 8 ಜನರು. ಸೊ ಆಮೇಲೆ ನಾವೆಲ್ಲ ಕಷ್ಟಪಟ್ಟು ನಮ್ಮ ಸ್ವಂತ ದುಡ್ಡು ಸರ್, ಇದು 1 ವರ್ಷ ತಗೊಂಡ್ರಿ. ಅದಕ್ಕಿಂತ ಹಿಂದೆ ಒಂದು ಕಾರಣವೂ ಇದೆ, ಹಣ ಸಾಕಾಗಿಲ್ಲ ಸರ್. ಲಾಸ್ಟಿಗೆ ಸಾಲ ಮಾಡುವ ಪರಿಸ್ಥಿತಿ ಬಂತು, ಸಾಲ ಮಾಡಿಬಿಟ್ವಿ. ಆಮೇಲೆ ಇಂಜಿನ್ ಬಂತು, ಆದಮೇಲೆ ಕೊರೋನಾ ಪ್ಯಾಂಡಮಿಕಲ್ಲಿ ಸಿಕ್ಕಾಕೊಂಡು ಅಗೇನ್ 4 to 5 ಮಂತ್ಸ್ ಎಳೀತು. ಸೊ ಇದರ ಎಕ್ಸ್ಪೀರಿಯನ್ಸ್ ತುಂಬ ಸಖತ್ತಾಗಿದೆ. ಯಾಕಂದರೆ ಏನಿಲ್ಲದೆ ಎಲ್ಲ ಲೋಕಲ್ ಐಟಮ್ ನಾವು ಸ್ಕೂಟಿಯಲ್ಲಿ ತೊಗೊಂಡ್ಬಂದಿದ್ವಿ ಸರ್ ಇದೆಲ್ಲ ಐಟಮ್ನ. ಸೊ ಆ ಥರ ಇದು ಕೆಲಸ ಆ ಥರ ಮಾಡಿದ್ವಿ. ಇದೇ ಗದ್ದೆ, ಇದೇ ನಮ್ಮ ವರ್ಕ್ ಏರಿಯಾ, ಏನು ಟೂಲ್ಸ್ ಇಲ್ಲ, ಈವನ್ ಕರೆಕ್ಟಾಗಿ ಟೇಬಲ್ ಇಲ್ಲ. ನಾವೊಂದು ಡಿಸೈನ್ ಮಾಡಬೇಕಾದ್ರೆ ಕರೆಕ್ಟಾಗಿ ನಮಗೊಂದು ಲ್ಯಾಪ್ಟಾಪ್ ಇಲ್ಲ. ಸೊ ಹೀಗೆ ಮಾಡಿಬಿಟ್ಟು ನಮ್ಮ ಟೀಮಿಂದ ತುಂಬ ಬೆನ್ನೆಲುಬಿದೆ. ಎಲ್ಲ ಬಂದುಬಿಟ್ಟು ಕಂಪ್ಲೀಟ್ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ಕೇಳಿಬಿಟ್ಟು ಹೇಗ ಒಂದು 7 ಲಕ್ಷದಿಂದ ಅರೇಂಜ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ ಸರ್. ನಾನು ಇನ್ನು ಮುಂದೆ ಅದನ್ನೇ ಕೇಳ್ತಿರೋದು, ನಮಗೆ ಸಪೋರ್ಟ್ ತುಂಬ ಕಡಿಮೆ ಸಿಗ್ತಿದೆ. 1.5 ತಿಂಗಳಿಂದ ತುಂಬ ಸುತ್ತಾಡ್ತಿದ್ದೀವಿ, ಎಲ್ಲೂ ಏನೂ ಆಗ್ತಿಲ್ಲ. ನಮಗೊಂದು ವರ್ಕ್ಶಾಪ್ ಆಗಿರ್ಬೋದು, ತುಂಬ ಜನ ಇಂಟ್ರೆಸ್ಟ್ ಇದ್ದಾರೆ. ಆಲ್ರೆಡಿ ನಾವು ನಮ್ಮ ಪ್ರಾಜೆಕ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ನ ಮುಂದಿಟ್ಟಿದ್ದೀವಿ. ತುಂಬ ಜನ ಇಂಟ್ರೆಸ್ಟ್ ಇದ್ದಾರೆ, ಕಾಂಟ್ಯಾಕ್ಟ್ ಆಗ್ತಿದ್ದಾರೆ. ಬಟ್ ಹೇಗೆ ಮಾಡೋದು, ಅವರನ್ನು 10-12 ಜನನ ಹೆಂಗೆ ಕೂರಿಸೋದು? ಟೇಬಲ್ ಇಲ್ಲ ನಮ್ಮ ಹತ್ರ, ಒಂದು ಟೂಲ್ಸ್ ಇಲ್ಲ, ಹೆಂಗೆ ಕಳಿಸೋದು ಅವರಿಗೆ? ಸೊ ಯಂಗರ್ ಜನ್ರೇಷನ್ ತುಂಬ ಇಂಟ್ರೆಸ್ಟ್ ಇದ್ದಾರೆ, ಕಲಿಬೇಕು, ಎಕ್ಸ್ಪೀರಿಯೆನ್ಸ್ ನಮಗೂ ಮಾಡಬೇಕು, ನಾವು ಕಲಿಬೇಕು, ನಾವು ಏನಾದರೂ ಜೀವನದಲ್ಲಿ ಮಾಡಬೇಕು ಅಂತ. ಸೊ ಅವ್ರಿಗೆ ನಾವು ಮಾಡಿಕೊಡ್ಬೇಕಾದ್ರೆ ನಮ್ಮ ಹತ್ರ ಕರೆಕ್ಟಾಗಿ ಫೆಸಿಲಿಟೀಸ್ ಇಲ್ಲ ಇಲ್ಲಿ. ಸೊ ಅದರೊಂದು ಒದ್ದಾಟ ಸರ್. ನಮ್ಮ ಹತ್ರ ಕಲಿಯಲಿಕ್ಕೆ ತುಂಬ ಇಂಟ್ರೆಸ್ಟ್ ಇದ್ದಾರೆ, ಆದರೆ ನಮ್ಮ ಕೈಲಿ ಏನು ಮಾಡ್ಕೊಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಾವು ಸರ್ಕಾರದಿಂದ ಹೋಗಿಬಿಟ್ಟಿದ್ದೀವಿ. ಪ್ರಧಾನಿ ಮೋದಿಯವರನ್ನು ಮೀಟ್ ಆಗಬೇಕು ಅಂತ ತುಂಬ ಇದೆ. ಯಾಕಂದರೆ ಸ್ಕಿಲ್ ಇಂಡಿಯಾ ಕಾನ್ಸೆಪ್ಟ್ ಆಗಿರ್ಬೋದು, ಆತ್ಮನಿರ್ಭರ ಕಾನ್ಸೆಪ್ಟ್ ಆಗಿರ್ಬೋದು, ಅದರಿಂದ ನಮಗೇನೋ ಆಗುತ್ತೆ ಅಂತ ಒಂದು ತುಂಬ ವಿಶ್ವಾಸದಿಂದ, ಇನ್ನೂ ಏನೋ ಆಗುತ್ತೆ ಎಂಬ ಧೈರ್ಯದಿಂದ ನಾವು ಮುಂದೆ ಪ್ರಾಜೆಕ್ಟಿಗೆ ಕಾಲಿಟ್ಟಿದ್ದೀವಿ. ಎಲ್ಲರ ಹತ್ರ ಅದೇ ಸರ್, ಒಂದು ಸಪೋರ್ಟ್ ಕೊಡಿ, ನಮ್ಮನ್ನು ಮುಂದೆ ಕೊಂಡೋಗಿ. ಪ್ರತಿಭೆ ಇದೆ ಸರ್. ನಮ್ಮ ಇನ್ಸ್ಟ್ರಕ್ಟ್ರು ತುಂಬ ಒಳ್ಳೆಯವರು ಸರ್. ಯಾಕಂದರೆ 8 ವರ್ಷದಿಂದ ನಮಗೆ ಕಳಿಸಿದ್ದಾರೆ. ಈ ಪ್ರಾಜೆಕ್ಟ್ 1 ವರ್ಷ ಏನು ತೆಗ್ದಿದ್ದೀವಿ, ಅವ್ರ ಮನೆಯಲ್ಲಿ ಜಾಗ ಕೊಟ್ಬಿಟ್ಟು, ನಮ್ಗೆ ಊಟ ಕೊಟ್ಬಿಟ್ಟು, ಪ್ರತಿಯೊಂದು ವ್ಯವಸ್ಥೆ ನೋಡಿಬಿಟ್ಟು, ನಮ್ಮ ಸೇಫ್ಟಿ ನೋಡಿಬಿಟ್ಟು, ಅಷ್ಟೊಳ್ಳೆ ಮನಸ್ಸು ಸರ್. ಆದರೂ ನಾವು ಸಿಕ್ಕಾಕೊಂಡಿದ್ದೀವಿ ಸರ್ ಈ ಒಂದು ಪರಿಸ್ಥಿತಿಯಲ್ಲಿ. ಸೊ ಅದೇ ನಮ್ಮದೊಂದು ದುಃಖದ ವಿಷಯ. ಆಮೇಲೆ ಇದು ಪ್ರಾಬ್ಲಮ್ನ ನಾವು ನಮ್ಮಿರೋ ಟೂಲ್ಸ್ ಆಗಿರುವ ಕಟರ್ ಬ್ಲೇಡ್, ದೊಡ್ಡ ಮಿಷಿನ್ ಯೂಸ್ ಮಾಡಿಲ್ಲ ಸರ್. ಸಣ್ಣ ಕಟರ್ ಬ್ಲೇಡ್ ಪ್ಲೇಯರಿಂದ ಎಲ್ಲ ಕಟ್ ಮಾಡಿಕೊಂಡು, ನಾವೆಲ್ಲ ಟೀಮಲ್ಲೆಲ್ಲ ಮಾಡಿಕೊಂಡು ಅಂತಿಂತೂ ಫಿನಿಷ್ ಮಾಡಿ ಸಕ್ಸಸ್ಫುಲ್ ಫ್ಲೈಟ್ ಕೊಟ್ಟಿದ್ದೀವಿ ಸರ್. ಇವಾಗ ನೀವು ಫಸ್ಟ್ ಸೀ ಪ್ಲೇನನ್ನು ಫ್ಲೈ ಮಾಡಿದ್ರಿ, ಇಲ್ಲಿ ತನಕ ಯಾವುದಾದ್ರೂ ರೆಕಾರ್ಡ್ ಅದದ್ದು ಇದೆಯಾ ಭಾರತದಲ್ಲಿ? ಆ್ಯಕ್ಚುಲಿ ನಮಗೆ ನಮ್ಮದು ಹಳೆ ವಿಮಾನ ಅಂದರೆ ಲಾಸ್ಟ್ ಇಯರ್ ಇದೊಂದು ವಿಮಾನಕ್ಕೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, ನ್ಯಾಷನಲ್ ರೆಕಾರ್ಡ್ ಸಿಕ್ಕಿದೆ. ಇವಾಗಲೇ ಈ ಏರೋಪ್ಲೇನ್ ಇದು ಡೀಟೇಲ್ಸ್ ಎಲ್ಲ ಕಳಿಸಿದ್ದೇವೆ, ಅದಕ್ಕೂ ನಮ್ಮದು ಸೆಲೆಕ್ಟ್ ಆಗಿದೆ. ಲಿಮ್ಕಾ ರೆಕಾರ್ಡ್ ಮತ್ತು ನ್ಯಾಷನಲ್ ಬುಕ್ಗೆ ಸೆಲೆಕ್ಟ್ ಆಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ನನಗೆ ಬರಬಹುದು, ಕಾಯ್ತಿದ್ದೇವೆ. ಒಳ್ಳೆಯ ವಿಚಾರ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮದೇ ಉಡುಪಿ ಜಿಲ್ಲೆಯ ಏನು ಹೆಜಮಾಡಿ ಗ್ರಾಮದ ನಡಿಕುದುರಲ್ಲಿ ವಿಶೇಷ ಒಂದು ಸೀ ಪ್ಲೇನನ್ನು ತಯಾರು ಮಾಡಿ ಅದು ಕೂಡ ಉಡಾಯಿಸಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಇದರ ವಿಚಾರ ಚರ್ಚೆಯಲ್ಲಿದೆ. ಸೊ ಮುಂದಿನ ದಿನಗಳಲ್ಲಿ ಇವರಿಗೆ ಸಪೋರ್ಟ್ ಸಿಕ್ಕಿದ್ರೆ, ಅಂದರೆ ಸರ್ಕಾರದ ಕಡೆಯಿಂದ ಹಾಗೆ ನಮ್ಮ ಎಲ್ಲರ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಇನ್ನಷ್ಟು ಒಳ್ಳೆಯ ಪ್ಲೇನ್ಗಳನ್ನು ಹಾಗೆ ಬೇರೆಯ ಪ್ರಾಜೆಕ್ಟ್ಗಳನ್ನು ಅವರನ್ನು ಮಾಡಲಿಕ್ಕೆ ಇದ್ದಾರೆ ಅಂತ ಅವರು ಇವಾಗಲೇ ಹೇಳಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಧನ್ಯವಾದಗಳು. ನಾವು ಇಷ್ಟೇ ಹೇಳ್ಬೋದು ಅಂತ ಹೇಳಿದ್ರೆ, ಇನ್ನಷ್ಟು ನೀವು ಇದನ್ನು ಪ್ಲೇನ್ಗಳನ್ನು ತಯಾರಿಸಿ, ನಮ್ಮ ವಾಹಿನಿ ಕಡೆಯಿಂದ ಕೂಡ ನಿಮಗೆ ಸಪೋರ್ಟ್ ಇದೆ.
ಆಮೇಲೆ ಎಲ್ಲರೂ ವೀಕ್ಷಕರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ಆಶಯ. ಸೊ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದದಕ್ಕೆ. ನಾನು ಅಂದರೆ ಈ ಗ್ರೂಪ್ಗೆ ಟೀಮ್ ವಿಯದ್ರೋಣಿಗೆ ಬಂದಿದ್ದು ಹೇಗೆಂದರೆ ನನ್ನ ಅಕ್ಕ ಅವಳು MTech ಮಾಡ್ತಾಯಿದ್ಲು, ಅವಳು ಥ್ರೂ ನಾನು ಈ ಗ್ರೂಪ್ಗೆ ಬಂದೆ. ನಾನಂದರೆ ಕೇಳ್ಕೊಳೋದಿಷ್ಟೇ, ತುಂಬ ಜನಕ್ಕೆ ಈ ಫೀಲ್ಡ್ ಬಗ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಈ ಫೀಲ್ಡ್ ಬಗ್ಗೆ ಗೊತ್ತಿಲ್ಲ. ಎಲ್ಲರೂ ಒಂದು ಅಲ್ಪ ಸ್ವಲ್ಪ ಇಂಟ್ರೆಸ್ಟ್ ಇದ್ದರೂ ಕೂಡ ಅವರಂದರೆ ಬೇರೆ ಫೀಲ್ಡಲ್ಲಿ ಓದ್ತಿದ್ದಾರೆ, ಹೇಗೆ ಬರೋದು ಅಂತ ಅವ್ರ ತಲೆಯಲ್ಲಿರುತ್ತೆ. ಸೊ ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ ಈ ಟೀಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಸರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅವರೆಲ್ಲ ಹೇಳಿದಾಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಿಮ್ಗೆ ಏನೇ ಗೊತ್ತಿಲ್ಲ ಅಂದ್ರೂ, ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ ಅಂದ್ರೂ, ಥಿಯರಿಟಿಕಲ್ ನಾಲೆಡ್ಜ್ ಕೂಡ ಇಲ್ಲ ಅಂದ್ರೂ, ನಿಮ್ಗೆ ಇಲ್ಲಿಗೆ ಬಂದರೆ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಹಾಗೆ ನಿಮ್ಮ ಲೈಫ್ ನೆಕ್ಸ್ಟ್ ಇದ್ರ ಥ್ರೂ ನಿಮ್ಮ ಕರಿಯರ್ನ ನೀವು ಬಿಲ್ಡಪ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇವರು ತುಂಬ ಸಮಯದಿಂದ ಇವರು ಕೆಲಸ ಮಾಡ್ತಿದ್ದರು, ಎಲ್ಲ ನೋಡ್ತಿದ್ದೆ. ಇವರು ತುಂಬ ಇವರಿಗೆ ಒಂದು ವರ್ಕ್ಶಾಪ್ ಇಲ್ಲ. ಇವರ ಸಣ್ಣ ಪುಟ್ಟ ಸಾಮಾನ್ಯದಿಂದ ಇವರು ಕೆಲಸ ಮಾಡಿದ್ದು. ಮತ್ತು ಇವರಿಗೆ ಗೌರ್ಮೆಂಟ್ ಥರದಿಂದ ಯಾವುದೇ ಸಹಾಯ ಸಿಕ್ಕಿಲ್ಲ, ಇವರೇ ಓನ್ ಮಾಡಿದ್ದು. ಮತ್ತು ಇವರಿಗೆ ಗೌರ್ಮೆಂಟಿಂದ ಇವರಿಗೆ ಸಹಾಯ ಬೇಕು. ಮತ್ತು ಮೇಕಿಂಗ್ ಇಂಡಿಯಾದಿಂದ ಇವರಿಗೆ ಒಂದು ಸ್ವಲ್ಪ ಆದರೂ ಸಹಾಯ ಮಾಡಬೇಕು, ಇವರಿಗೊಂದು ವರ್ಕ್ಶಾಪ್ ಮಾಡಬೇಕು ಅಂತ ನಾನು ಕೇಳಿಕೊಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ವಿಶೇಷ ತಂಡವನ್ನು ಭೇಟಿಯಾಗಿ ಬಂದೆವು. ಇಷ್ಟು ದೊಡ್ಡ ಪ್ಲೈನನ್ನು ರೆಡಿ ಮಾಡಿದ್ದಾರೆ ಸಣ್ಣ ಪುಟ್ಟ ಒಂದು ಗ್ರಾಮದಲ್ಲಿ. ಸೊ ಇನ್ನಷ್ಟು ಅವರಿಗೆ ಸಪೋರ್ಟ್ ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್.